ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಇದರ ಮಾಸಿಕ ಸಭೆ ನಡೆದಿದ್ದು ಈ ಸಂದರ್ಭ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಯನ್ನ ಆಚರಿಸಲಾಯಿತು. ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಸಭಾಂಗಣದ ಒಳಭಾಗವನ್ನು ಕ್ರಿಸ್ಮಸ್ ಟ್ರೀ, ನಕ್ಷತ್ರಗಳು ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಡಿಸ್ಟ್ರಿಕ್ಟ್ ಚೇರ್ಮನ್ ಎಆರ್ ಕುಮಾರ್ ಅವರು ಮಾತನಾಡಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯವನ್ನ ಕೋರಿದ್ರು. ಮುಂದಿನ ಫೆಬ್ರವರಿ 5 ಮತ್ತು 6ರಂದು ಬಿಸಿ ರೋಡ್ ಸಿಟಿ ಆತಿಥ್ಯದಲ್ಲಿ ಮೂಡಬಿದ್ರಿಯಲ್ಲಿ ಜಿಲ್ಲಾ ಕ್ರೀಡಾಕೂಟ ನಡೆಯಲಿದೆ ಎಂದು ಹೇಳಿದರು. ಫೆಬ್ರವರಿ 5 ಮತ್ತು 6 ತಾರೀಕಿಗೆ ಮೂಡಬಿದ್ರಿಯಲ್ಲಿ ರೋಟರಿ ಕ್ಲಬ್ ಆಫ್ ಬಿಸಿ ರೋಡ್ ಸಿಟಿ ಇದರ ಆತಿಥ್ಯದಲ್ಲಿ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಈವೆಂಟ್ಸ್ ನಡೆಯಲಿದೆ. ಕ್ಲಬ್ ಅಧ್ಯಕ್ಷ ರಾಘವೇಂದ್ರ ಭಟ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಇತ್ತೀಚೆಗೆ ವಿಟ್ಲದಲ್ಲಿ ನಡೆದ ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನೆನಪುಗಳನ್ನು ಮೆಲುಕು ಹಾಕಿದ್ರು. ರೋಟರಿ ಸ್ಫೂರ್ತಿಯೊಂದಿಗೆ ಭಾಗವಹಿಸಿದ ತಂಡದ ಸದಸ್ಯರ ಭಾಗವಹಿಸುವಿಕೆಗೆ ಮೆಚ್ಚುಗೆ ಸೂಚಿಸಿದರಲ್ಲದೆ ಮುಂದಿನ ಕ್ರೀಡಾಕೂಟದಲ್ಲಿ ಇನ್ನಷ್ಟು ಹುಮ್ಮಸ್ಸಿನಿಂದ ಭಾಗವಹಿಸುವಂತೆ ಉತ್ಸಾಹ ತುಂಬಿದ್ರು. ಕಾಡುಗಳ ವೀರಪ್ಪನ ವಾಸ ಮಾಡ್ತಂತ ದಟ್ಟ ಅರಣ್ಯದ ಪುಟ್ಟ ಭಾಗದಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಹಳ್ಳಿ. ಅಲ್ಲಿ ನಿಂತು ರೈಟಿಗೆ ಹೋದರೆ ಕೇರಳ, ಲೆಫ್ಟಿಗೆ ಹೋದರೆ ತಮಿಳುನಾಡು, ನಿಂತದ್ದು ಕರ್ನಾಟಕ. ನಾವು ಆಡಿದ್ದು ವಿಟ್ಲ, ನಮ್ಮ ಊರು ಬಂಟ್ವಾಳ, ನಮ್ಮ ಕ್ಲಬ್ಬು ಲೊರೆಟೋ. ವಿಟ್ಲದಲ್ಲಿ ಆಡಿ ಕೇವಲ 20 ನಿಮಿಷಕ್ಕೆ ಕರ್ನಾಟಕದ ಕಟ್ಟ ಕಡೆಯ ಗ್ರಾಮ, ಕೇರಳ ಮತ್ತು ತಮಿಳುನಾಡು ಬಾರ್ಡರ್ ನಿಂದ ಕಂಗ್ರಾಚುಲೇಷನ್ ಹೇಳುವಂತ ಒಂದು ಸಂದೇಶ ರವಾನೆ ಆಗಬೇಕಾದ್ರೆ ಆ ಮ್ಯಾಚ್ ಹೇಗಿತ್ತು ಅಂತ ನೀವು ಯೋಚನೆ ಮಾಡಿ. ಸನ್ನಿಗ್ಧ ಪರಿಸ್ಥಿತಿಗಳು, ನಮ್ಮ ತಂಡದ ಆಟಗಾರರ ಆಟ, ಇವೆಲ್ಲವನ್ನು ಕೂಡ ಒಂದೇ ವಾಕ್ಯದಲ್ಲಿ ಹೇಳಬಹುದು. ಅಂತ ಒಂದು ಪಂದ್ಯದಲ್ಲಿ ನಮ್ಮ ಕ್ಲಬ್ಬಿನ ಆಟಗಾರರು ಅತ್ಯದ್ಭುತವಾಗಿ ಆಡಿ ನಮ್ಮ ಕ್ಲಬ್ಬಿನ ಮುಕುಟಮಣಿಗೆ ಮತ್ತೊಂದು ಸ್ವರ್ಣಗರಿ ಇಟ್ಟಂತ ನಮ್ಮ ಕ್ಲಬ್ಬಿನ ಎಲ್ಲ ಲೇಡಿ ಟೈಗರ್ಸ್ಗಳಿಗೆ ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ನ ಪರವಾಗಿ ಹೃದಯ ಸ್ಪಷ್ಟೀಯವಾದ ಈ ಸಂದರ್ಭ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಹಿಳಾ ಸದಸ್ಯರನ್ನ ಅಭಿನಂದಿಸಿದ್ರು. ಜಿಲ್ಲಾ ಸಹಾಯಕ ಗವರ್ನರ್ ಸುರೇಂದ್ರ ಕಿಣಿ ಅವರು ಮಾತನಾಡಿ ಕ್ರಿಸ್ಮಸ್ ಎಲ್ಲಾ ವರ್ಗದವರು ಆಚರಿಸುವ ಹಬ್ಬವಾಗಿದೆ ಎಂದು ಶುಭ ಕೋರಿದ್ರು. ಹಬ್ಬದ ವಾತಾವರಣ, ಕ್ರಿಸ್ಮಸ್ ಸೆಲೆಬ್ರೇಷನ್ ಸಾಮಾನ್ಯವಾಗಿ ಒಂದು ಪಂಗಡಕ್ಕೆ, ಕ್ರಿಶ್ಚಿಯನ್ ಪಂಗಡಕ್ಕೆ ಅದು ಬಹಳ ಒಂದು ಪ್ರಾಮುಖ್ಯ ದಿನ. ಕಾರ್ಯಕ್ರಮದಲ್ಲಿ ಕ್ರೀಡಾ ತರಬೇತುದಾರ ಅಜಿತ್ ಅವರನ್ನ ಗೌರವಿಸಲಾಯಿತು. ನಿಯೋಜಿತ ಅಧ್ಯಕ್ಷ ಶ್ರುತಿ ಮಾಡ್ತಾ ನೂತನ ಪದಾಧಿಕಾರಿಗಳನ್ನ ಘೋಷಿಸಿದ್ರು. ಸದಸ್ಯರ ಸಹಕಾರವನ್ನ ಕೋರಿದ್ರು. ಕಾರ್ಯದರ್ಶಿ ರಮೇಶ್ ನಾಯಕ್ ವಂದಿಸಿದ್ರು. ಕಾರ್ಯಕ್ರಮದಲ್ಲಿ ಡಿಸ್ಟ್ರಿಕ್ಟ್ ಚೇರ್ಮನ್ ಎಆರ್ ಕುಮಾರ್ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾಂತಾ ಕ್ಲಾಸ್ ಮಕ್ಕಳಿಗೆ ಹಾಗೂ ರೋಟರಿ ಸದಸ್ಯರಿಗೆ ಸಿಹಿ ಹಂಚಿ ಕ್ರಿಸ್ಮಸ್ ಆಚರಣೆಯ ಸಂಭ್ರಮವನ್ನ ಹೆಚ್ಚಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.